ಈ 3 ಎಕ್ಸರ್ಸೈಸ್ ಮಾಡಿದ್ರೆ ಖಂಡಿತವಾಗ್ಲೂ ಸಣ್ಣ ಆಗ್ತೀರಾ. ಹಾಗಾದ್ರೆ ವಿಡಿಯೋನ ಫಸ್ಟು ಸೇವ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಫಾಲೋ ಮಾಡ್ತಾಯಿಲ್ಲ ಅಂದರೆ ದಯವಿಟ್ಟು 1 2 ಇದು ನೀವು ಮ್ಯಾಕ್ಸಿಮಮ್ 20 ಮಾಡಬೇಕು. ಆಗ ಆಟೋಮೆಟಿಕ್ ಆಗಿ ಬಾಡಿ ಆಲ್ಮೋಸ್ಟ್ ಆಲ್ ನೀವು ಸ್ಟ್ರೆಂತ್ ಟ್ರೈನಿಂಗ್ನ ಚೆನ್ನಾಗಿ ಮಾಡಿದ್ರೆ ನಿಮಗೆ ಬ್ಯಾಕ್ ಟು ಪ್ರೋಟೀನ್ ಇಂಟೇಕ್ ಪ್ರಾಪರಾಗಿ ಡೇ ಬೈ ಡೇ 1 2 3 4 5 6 7 8 9 10 ಇದು ಅರ್ಥ ಮಾಡ್ಕೊಳ್ಳಿ. ಸಣ್ಣ ಆಗಬೇಕು ಅಂತ ಬರೀ ಎಕ್ಸಸೈಸ್ ಮಾಡಿ ಬೆವರು ಸುರಿಸಿದ್ರೆ ಹಾಕಲ್ಲ. ನೀವು ತಿನ್ನೋ ಊಟದಲ್ಲಿ ನೀಟಾಗಿ ಪ್ರೋಟೀನ್ ಎಷ್ಟಿದೆ, ಫೈಬರ್ ಎಷ್ಟಿದೆ, ಫ್ಯಾಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಎಷ್ಟು ಬೇಕು ಪರ್ ಡೇ ಅಷ್ಟು ಮಾತ್ರ ತಿಂದರೆ ಈ ಎಕ್ಸಸೈಸು ನೀವು ತಿನ್ನೋ ಊಟ ಪ್ರಾಪರ್ ಇದ್ದರೆ ನೀವು ಟೋನ್ ಆಗೇ ಆಗ್ತೀರಾ, ಚೆನ್ನಾಗಿ ಫಿಟ್ ಆಗೇ ಆಗ್ತೀರಾ. ವಿಡಿಯೋ ಇಷ್ಟ ಆಯಿತು ಅಂದರೆ ಸೇವ್ ಮಾಡ್ಕೊಳ್ಳಿ. ಬೇರೆಯವ್ರು ಮಾಡ್ಬೋದು ಅಂದರೆ ಶೇರ್ ಮಾಡಿ.